ಅಡಕೆ ಬೆಳೆ ನಾನಾ ಸವಾಲುಗಳಿಗೆ ತುತ್ತಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಮಲೆನಾಡಿನ ಬೆಳೆಗಾರರು ತಾಳೆ ಕೃಷಿಗೆ ಒಲವು ತೋರಿಸುತ್ತಿದ್ದಾರೆ. ಭವಿಷ್ಯದಲ್ಲಿ ಈ ಭಾಗದಲ್ಲಿ ಎಣ್ಣೆ ತಾಳೆ ಕೃಷಿಕರ ವಲಯವನ್ನು ಗಟ್ಟಿಗೊಳಿಸಿ ರೈತರ ಪರ ಕೆಲಸ ಮಾಡಲು ಸಂಘಟಿತ ರೂಪದ ಸಹಕಾರಿ ಸಂಘ ರಚಿಸಲು ನಿರ್ಧರಿಸಲಾಗಿದೆ. ಪುತ್ತೂರಿನ ರೋಟರಿ ಸಭಾಭವನದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಎಣ್ಣೆತಾಳೆ ಬೆಳೆಗಾರ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು, ಎಣ್ಣೆ ಕಾರ್ಖಾನೆ ಪ್ರತಿನಿಧಿಗಳು, ಕೃಷಿಕರ ಹೋರಾಟ ಸಂಘದ ಪ್ರತಿನಿಧಿಗಳು ಭಾಗವಹಿಸಿದ್ದ ಸಭೆಯಲ್ಲಿ ಈ ವಿಷಯ ಪ್ರಕಟಿಸಲಾಯಿತು. ತಾಳೆ ಬೆಳೆ ವಿಸ್ತರಣೆ, ಸರ್ಕಾರದಿಂದ ಸಿಗುವ ಸವಲತ್ತುಗಳು, ಸಂಘ ಬಲಪಡಿಸುವುದು ಇತ್ಯಾದಿ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಕ್ಯಾಂಪ್ಕೋ ಮಾಜಿ ಅಧ್ಯಕ್ಷ, ಸಹಕಾರ ಭಾರತೀಯ ಉಪಾಧ್ಯಕ್ಷ ಕೊಂಕೋಡಿ ಪದ್ಮನಾಭ ಮಾತನಾಡಿ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ಒಳಗೊಂಡ ಎಣ್ಣೆತಾಳೆ ಬೆಳೆಗಾರರ ಸಹಕಾರಿ ಸಂಘ ರಚಿಸಲು ನಿರ್ಧರಿಸಲಾಗಿದೆ. ಯಾವುದೇ ರಾಜಕೀಯ ಮತಧರ್ಮ ಭೇದವಿಲ್ಲದೆ ಎಣ್ಣೆತಾಳೆ ಬೆಳೆಗಾರರೆಲ್ಲರೂ ಸದಸ್ಯರಾಗಬಹುದು. ಸರ್ಕಾರದ ಅನುಮತಿ ಸಿಕ್ಕ ಬಳಿಕ ಷೇರು ಸಂಗ್ರಹ ಆರಂಭವಾಗಲಿದೆ. ಸರ್ಕಾರ ಮತ್ತು ರೈತರ ನಡುವೆ ಕೊಂಡಿಯಾಗಿ ಈ ಸಂಘ ಕೆಲಸ ಮಾಡಲಿದೆ ಎಂದವರು ಹೇಳಿದರು. ಸೂಕ್ಷ್ಮವಾಗಿ ನಮಗೆ ಬೇಕಾದ್ದನ್ನು ನಮ್ಮ ಸಮಸ್ಯೆಯನ್ನು ನಾವು ಪರಿಕಲ್ಪನೆ ಮಾಡ್ಕೋಬೇಕು. ಎರಡನೇ ಭಾಗ ನಾವು ಯೋಚನೆ ಮಾಡಿಕೊಂಡ್ರೆ ಕಳೆದ 2-3 ವರ್ಷದಿಂದ ಈ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವು ಬಂದಿದ್ದೆಲ್ಲ ಈ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನೆಕ್ಸ್ಟ್ ದಿನ ಅದು ಕೊಂಡ್ಕೊಂಡು ಹೇಳ್ತಾರೆ, ಇದನ್ನು ನಮ್ಮ ಅಹವಾಲನ್ನು ಸರ್ಕಾರದಲ್ಲಿ ಆಗುವ ಅಹವಾಲಕ್ಕೆಲ್ಲ ಉಂಟು, ಅದಕ್ಕೆ ಹೋಗಬೇಕು, ಮೀಟಿಂಗ್ ಮಾಡಬೇಕು, ಓಡಾಡಬೇಕು. ಈಗ ಸಾಕಷ್ಟು ಖರ್ಚುಗಳು ಆಗ್ತವೆ. ಈ ಖರ್ಚಿನ ಬಗ್ಗೆ ನಮ್ಮ ಏನು ದಕ್ಷಿಣ ಕನ್ನಡ ಜಿಲ್ಲಾ ಎಣ್ಣೆತಾಳೆ ಬೆಳೆಗಾರರ ಸಂಘ ಮಾಡಿದ್ದೇವೆ, 4 ತಾಲೂಕಲ್ಲಿ ಸಂಘ ಏನು ಮಾಡಿದ್ದೇವೆ, ಇದಕ್ಕೆ ಒಂದು ಕೋಆರ್ಡಿನೇಷನ್ ಮಾಡಿ ಆವಾಗ ಸೇರೋ ರೀತಿ ಆಗಬೇಕು. ಈಗ ಏನು ಮಾಡ್ತಂದರೆ ಯಾರೋ ಒಬ್ಬರು ಈ ಸಾಕ್ತಿದ್ದು ಹಾಕಿಟ್ಟು ದುಡ್ಡು 5,000 10,000 ಹಾಕಿ ನಾನು ಮಾಡ್ತಾ ಇದ್ದಾರೆ. ಇದಕ್ಕೊಂದು ಮುಂದೊಂದು ಪರ್ಮನೆಂಟ್ ವ್ಯವಸ್ಥೆ ಆಗಲಿ. ನೀವು ಯೋಚನೆ ಮಾಡಲಿಕ್ಕೆ ಮಾತ್ರ ಹೇಳ್ತಾ ಇದ್ದೇನೆ. ಈಗ ಅಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಎಣ್ಣೆತಾಳೆ ಬೆಳೆಗಾರರ ಸಂಘದ ಅಧ್ಯಕ್ಷ ಕೆ ವಸಂತರಾವ್ ಅವರು ಮಾತನಾಡಿ, ದೇಶದಲ್ಲಿ ತಾಳೆ ಎಣ್ಣೆ ಬಳಕೆ ಮಾಡುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ. ಆದರೆ ದೇಶದಲ್ಲಿ ಕೇವಲ 2 ಲಕ್ಷ ಟನ್ ಮಾತ್ರ ಉತ್ಪತ್ತಿ ಮಾಡಲಾಗುತ್ತಿದೆ. ರೈತರ ಭವಿಷ್ಯದ ಬೆಳೆ ತಾಳೆ ಕೃಷಿ ಎಂದರು. ಈ ಸಂದರ್ಭ 3F ಕಂಪನಿಯ ಜಿಲ್ಲಾ ಪ್ರತಿನಿಧಿ ಬಸವಕುಮಾರ್, ತೋಟಗಾರಿಕಾ ಇಲಾಖೆಯ ತಾಳೆ ಕೃಷಿ ವಿಭಾಗದ ಸಹಾಯಕ ತೋಟಗಾರಿಕಾ ನಿರ್ದೇಶಕಿ ಡಾ ದೀನಾ, ಅಖಿಲ ಭಾರತ ಅಡಕೆ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷ ಪಿಕೆಎಸ್ ಭಟ್, ಎಣ್ಣೆತಾಳೆ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಕೃಷ್ಣಕುಮಾರ್ ರೈ, ಕಾರ್ಯದರ್ಶಿ ಅವಿನಾಶ್ ಜೈನ್, ಉಮೇಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.